नमस्कार. कारवार प्लस कोंकणी चॅनलाचे तुमगेले स्वागत. मुस्लिम बांधवान पाळलो ना सुप्रीम कोर्टालो आदेश. प्रमोद मुतालिक. श्री राम सेनेचे मुख्यस्थ श्री प्रमोद मुतालिक हेमी कारवार दौऱ्याचेर येईल तेन्ना तेमी सांगले की मान्य सुप्रीम कोर्टान 22 वर्सां पयलीं आदेश दिल्लो की मुस्लिम धर्माच्या प्रार्थनास्थळ मशिदीत मायक बॅन हाडिल्लो जाल्यार त्या आदेशाचे पालन जावचे ना म्हण एप्रिल अखेरपर्यंत राज्याच्या संबंधित पोलीस ठाण्यार तक्रार दाखल करतले अशें तेमी सांगले. रात्रीन 10 ते सकाळी 6 वाजपर्यंत मशिदीचेर मायक लावचो निषेध केला जाल्यार हे पालन जावचे ना ह्या कारणान सार्वजनिकांक त्रास जाता तशें म्हण सुप्रीम कोर्टाचो निर्णय पाळचोच पडटलो अशी तेमी ताकीद दिली. श्री राम सेने मार्फत राज्यात 1000 कडेन तरी ह्या विशया बद्दल तक्रार दाखल करतले अशें तेणी आश्वासन दिला. 6 ಗಂಟೆವರೆಗೆ ಮೈಕ್ ಉಪಯೋಗಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಷ್ಟೇ ಅಲ್ಲ, ಮಸೀದಿಯ ಮೈಕ್ ವನ್ನ ನಿರ್ಬಂಧನೆ ಬ್ಯಾನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ 22 ವರ್ಷದ ಹಿಂದೆನೇ ಆರ್ಡರ್ ಮಾಡಿದೆ. ಇನ್ನೂವರೆಗೆ ಆಚರಣೆಗೆ ತಂದಿಲ್ಲ, ಇಂಪ್ಲಿಮೆಂಟ್ ಮಾಡಿಲ್ಲ. ಇನ್ನು ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನೇ ಉಲ್ಲಂಘನೆ ಮಾಡಿ ಇವತ್ತು ಮೈಕ್ ಅನ್ನು ಉಪಯೋಗಿಸ್ತಾ ಇರುವಂತದ್ದು ನೋಡಿದ್ರೆ ಬೋರ್ಡಿನ ನಿಮ್ಮ ಸೂಚನೆಯನ್ನ ನಿಮ್ಮ ಆಜ್ಞೆಯನ್ನ ಪಾಲಿಸ್ತಾರೆ ಅಂತನ್ನುವಂತಹ ವಿಶ್ವಾಸ ನಮಗೇನಿಲ್ಲ. ಇದಕ್ಕೆ ಶ್ರೀರಾಮ್ ಸೇನೆ ಸಂಘಟನೆ ಏಪ್ರಿಲ್ ಕೊನೆಯ ವಾರದಲ್ಲಿ ಕರ್ನಾಟಕದ 1000 ಸ್ಥಳದಲ್ಲಿ ಮಸೀದಿಯ ಮೈಕಿನ ಸಂಬಂಧಪಟ್ಟ ಹಾಗೆ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಅನ್ನ ಕೊಡೋರಿದ್ದೀವಿ. 1000 ಕಡೆಗೆ ಒಂದೇ ದಿನ ಒಂದೇ ಸಮಯದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ 1000 ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡೋರಿದ್ದೀವಿ. ಕಂಟೆಂಪ್ಟ್ ಆಫ್ ಕೋರ್ಟ್, ಕೋರ್ಟಿನ ಆರ್ಡರ್ ನ ಉಲ್ಲಂಘನೆ ಆಗ್ತಾ ಇದೆ. ನಿಮ್ಮ ಪಕ್ಕದಲ್ಲೇ ಆಸ್ಪತ್ರೆ ಇದೆ, ನಿಮ್ಮ ಪಕ್ಕದಲ್ಲೇ ಕಾಲೇಜ್ ಇದೆ, ಮಸೀದಿಯ ಹಿಂದೆನೆ ಕೋರ್ಟ್ ಇದೆ. ಹೀಗೆ ಇಡೀ ರಾಜ್ಯದಲ್ಲಿ ನಿಮ್ಮ ಪ್ರಾರ್ಥನೆಯಿಂದ, ಪ್ರಾರ್ಥನೆ ಅಂತಂದ್ರೆ ಶಾಂತಿ, ಸಮಾಧಾನ, ಒಂದರ ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡುವಂತಹ ಕೇಂದ್ರ ಮಸೀದಿ, ಮಂದಿರ, ಚರ್ಚ್ಗಳಾಗಬೇಕು. ಅದು ಬಿಟ್ಟು ಕಿರಿಕಿರಿ, ಅದು ಬಿಟ್ಟು ಇವತ್ತು ಆಗ್ತಾ ಇರುವಂತಹ ತೊಂದರೆಗಳನ್ನ ಗಮನಿಸದೆ ನಿಮ್ಮ ದರ್ಪದಿಂದ, ನಿಮ್ಮ ಸೊಕ್ಕಿನಿಂದ ಇಲ್ಲಿವರೆಗೆ ನಿರಂತರವಾಗಿ ನೀವು ಏನು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂತದ್ದು ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತನ್ನುವಂತ ದೃಷ್ಟಿಯಿಂದ 1000 ಕಡೆ ಕಂಪ್ಲೇಂಟ್ ಕೊಟ್ಟು ಹೋರಾಟವನ್ನು ಮಾಡೋರಿದ್ದೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಆದರೆ ಈ ವಕ್ಫ್ ಬೋರ್ಡಿನ ಒಂದು ಏನು ಸೂಚನೆ ಹೋಗಿದೆ ಅದರಿಂದ ಏನಾದರೂ ಪಾಲನೆ ಆದರೆ ಬಹಳ ಒಳ್ಳೆಯದು, ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇನ್ನಷ್ಟು ಸರ್ಕಾರ ಇದಕ್ಕೆ ಜವಾಬ್ದಾರಿ ಯಾರು ಅಂತಂದ್ರೆ ಪೊಲೀಸ್ ಸ್ಟೇಷನ್, ಇದಕ್ಕೆ ಜವಾಬ್ದಾರಿ ಯಾರು ಅಂತಂದ್ರೆ ಶಬ್ದ ಮಾಲಿನ್ಯ ಮಂಡಳಿಯವರು. ಇವರಿಬ್ಬರು ಏನ್ ಕತ್ತೆ ಕಾಯ್ತಾ ಇದ್ರ? ಇವ್ರಿಗೆ ಕೇಳಿಸ್ತಾ ಇಲ್ವಾ? ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ಡಿಜಿಹಳ್ಳಿ, ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ ಯಾಕೆ ಸುಟ್ರು ಅಂತಂದ್ರೆ ಈ ಬೇಜವಾಬ್ದಾರಿಯಿಂದಲೇ.